ನಮಸ್ಕಾರ ವೀಕ್ಷಕರೇ, ಏನಪ್ಪಯ್ಯ ವಿಶ್ವವಿದ್ಯಾಲಯ ಅರ್ಪಿಸುವ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಾವು ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿ ಇದ್ದೇವೆ. ಎಲ್ಲರನ್ನ ಕಾಡ್ತಾ ಇರುವಂತಹ ಗ್ಯಾಸ್ಟ್ರಿಕ್, ಇದಕ್ಕೆ ಸಂಬಂಧಪಟ್ಟ ಸರ್ಜರಿ, ಗ್ಯಾಸ್ಟ್ರೋ ಆಂಟ್ರಾಲಜಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿವತ್ತು ತಿಳಿದುಕೊಳ್ಳಲಿದ್ದೇವೆ. ಸೊ ಬನ್ನಿ ಹಾಗಾದ್ರೆ ತಿಳಿದುಕೊಳ್ಳೋಣ. ನಮಸ್ತೆ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಮುಂದೆ ಏನಪ್ಪಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿ ಈ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವಿವೇಕ್ ಗಜೆ ಇವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಈ ಗ್ಯಾಸ್ಟ್ರೋ ಆಂಟ್ರಾಲಜಿ ಅಂತ ಹೇಳಿದರೆ ಏನು? ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತ ಹೇಳಿದರೆ ಜೀರ್ಣಾಂಗ ವ್ಯೂಹ ಅಂತ ಹೇಳಿ ಅದರದ್ದು ಸ್ಟಡಿ, ಇದಕ್ಕೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತ ಹೇಳ್ತಾರೆ. ಜೀರ್ಣಾಂಗ ವ್ಯೂಹ ಅಂತ ಹೇಳಿದರೆ ನಮಗೆ ಬಾಯಿಯಿಂದ ಹಿಡಿದು ಗುದದ್ವಾರದವರೆಗೆ ಅದಕ್ಕೆ ಜೀರ್ಣಾಂಗ ವ್ಯೂಹ ಅಂತ ಹೇಳ್ತಾರೆ. ಬಾಯಿಂದ ನಂತರ ಬರುವಂಥದ್ದು ಅನ್ನನಾಳ, ಅನ್ನನಾಳದ ಮೇಲೆ ಆಮೇಲೆ ಜಠರ ಆದ ಮೇಲೆ ಸಣ್ಣ ಕರಳು, ದೊಡ್ಡ ಕರಳು, ಆಮೇಲೆ ಗುದದ್ವಾರ ಹಾಗೆ ಬರುತ್ತೆ. ಇದರ ಒಟ್ಟಿಗೆ ಲಿವರ್ ಹಾಗೂ ಪ್ಯಾಂಕ್ರಿಯಾಸ್ ಹಾಗೂ ಪಿತ್ತನಾಳ, ಪಿತ್ತಕೋಶ, ಇದರದ್ದು ಎಲ್ಲದರದ್ದು ಸಮಸ್ಯೆಗಳ ಟ್ರೀಟ್ಮೆಂಟ್ಗೆ ಇದನ್ನು ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗದವರು ಜನರಲಿ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗ ಅಂತೇಳಿ ಹೆಸರು. ಸರ್, ಈ ಜೀರ್ಣಾಂಗ ವ್ಯೂಹ ಅಂತ ಹೇಳಿದರೆ ಇವಾಗ ಮಾತಾಡ್ತಾ, ಸೊ ಈ ಜೀರ್ಣಾಂಗ ವ್ಯೂಹದ ಅಲ್ಲಿರುವಂತಹ ನಾನಾ ಸಮಸ್ಯೆಗಳು ಯಾವುದು, ಅದರ ಬಗ್ಗೆ ತಿಳಿಸಿಕೊಡ್ತೀರಾ? ಜೀರ್ಣಾಂಗ ವ್ಯೂಹ ಅಂತ ಹೇಳುವಾಗ ಈಗಲೇ ಹೇಳಿದ ಹಾಗೆ ನಮಗೆ ಮೇಯ್ನಾಗಿ ಈಸೋಫೇಗಸ್ ಅಥವಾ ಅನ್ನನಾಳ ಅಂತ ಹೇಳ್ತಾರೆ. ಈಸೋಫೇಗಸ್ನಿಂದ ಜನರಲಿ ನಮಗೆ ಫುಡ್ ನಾವು ತಗೊಳ್ಬೇಕಾದ್ರೆ ಅದು ಈಸೋಫೇಗಸ್ ಮೂಲಕ ಅಥವಾ ಅನ್ನನಾಳದ ಮೂಲಕ ಅದು ಜಠರಕ್ಕೆ ಹೋಗ್ತದೆ. ಜಠರ ಅಂದರೆ ಸ್ಟಮಕ್. ಅಲ್ಲಿ ಜಠರದಲ್ಲಿ ಒಂದು 2 ರಿಂದ 3 ಗಂಟೆ ಹೊತ್ತು ನಿಂತು ಅಲ್ಲಿಯ ಜಠರದ ರಸ ಹಾಗೂ ಬಾಯಿಯಲ್ಲಿ ಇರುವಂತಹ ಸಲೈವ ಅಂತೇಳಿ ಹೇಳ್ತೇವೆ, ಅದು ಲಾಲಾರಸದೊಟ್ಟಿಗೆ ಮಿಕ್ಸ್ ಆಗಿ ಅಲ್ಲಿ ಅದರಲ್ಲಿ ಇರುವಂತಹ ಪ್ರೋಟೀನ್ ಅಂಶಗಳು ಎಲ್ಲ ಸ್ವಲ್ಪ ಥರವಾಗಿ ಅದು ಜೀರ್ಣ ಆಗಿ ಆಮೇಲೆ ಅರ್ಧ ಜೀರ್ಣ ಆದ ಆಹಾರ ಮುಂದೆ ಹೋಗಿ ಕೆಳಗೆ ಇನ್ನು ಸಣ್ಣ ಕರುಳಿಗೆ ಹೋಗ್ತದೆ. ಅಲ್ಲಿ ಸಣ್ಣ ಕರುಳಿನಲ್ಲಿ ಲಿವರ್ನಿಂದ ಬರುವಂತಹ ಪಿತ್ತರಸ ಹಾಗೂ ಪ್ಯಾಂಕ್ರಿಯಾಸ್ನಿಂದ ಬರುವಂತಹ ಪ್ಯಾಂಕ್ರಿಯಾಸ್ನ ಮೇದೋಜೀರಕ ಗ್ರಂಥಿಯ ರಸಗಳೊಂದಿಗೆ ಮಿಕ್ಸ್ ಆಗಿ ಅಲ್ಲಿ ಅದು ಇನ್ನೂ ಒಂದು ಪೂರ್ಣ ಪ್ರಮಾಣದಲ್ಲಿ ಅದೊಂದು ಜೀರ್ಣ ಆಗಿ ಅದರಿಂದ ಒಳ್ಳೆಯ ಅಂಶಗಳೆಲ್ಲವೂ ನಮ್ಮ ದೇಹಕ್ಕೆ ಕರುಳಿನ ಮೂಲಕ ಅದು ಎಬ್ಸಾರ್ಬ್ ಆಗ್ತದೆ. ಅದಾದ ನಂತರ ಸ್ವಲ್ಪ ಮುಂದೆ ಹೋಗಿ ಅದು ದೊಡ್ಡ ಕರುಳಿಗೆ ಹೋಗ್ತದೆ. ಅಲ್ಲಿ ಇರುವಂತಹ ಈಗ ಜೀರ್ಣ ಆದ ವಸ್ತುಗಳು ಹಾಗೂ ಅದರೊಟ್ಟಿಗಿರುವಂಥ ನೀರಿನ ಪ್ರಮಾಣ ಅದನ್ನೆಲ್ಲವೂ ಎಬ್ಸಾರ್ಬ್ ಮಾಡಿಕೊಂಡು ಅದು ಆಮೇಲೆ ಒಂದು ವೇಸ್ಟ್ ಪ್ರಾಡಕ್ಟ್ ಆಗಿ ಮಲವಾಗಿ ಹೊರಗೆ ಹೋಗ್ತದೆ. ಸೊ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಒಂದು ಪ್ರಮುಖ ಪ್ರಕ್ರಿಯೆ. ಸೊ ಇದರಲ್ಲಿ ನಮಗೆ ಏನೇನೋ ತೊಂದರೆಗಳು ಬರ್ತದೆ ಅಂತ ಹೇಳಿದರೆ, ಈಗ ಅನ್ನನಾಳ ಕೆಲಸ ಮಾಡ್ತಾ ಇಲ್ಲ ಅಥವಾ ಅನ್ನನಾಳದಲ್ಲಿ ತೊಂದರೆ ಇದೆ ಅಂತಂದರೆ ನಿಮಗೆ ಫುಡ್ ಅಥವಾ ಆಹಾರ ತಿನ್ನಬೇಕಾದ್ರೆ ನಿಮಗೆ ಗಂಟಲಲ್ಲಿ ಅದೊಂದು ಸಿಕ್ಕಿಕೊಂಡ ಹಾಗೆ ಅಥವಾ ಗಂಟಲಲ್ಲಿ ನಿಂತ ಹಾಗೆ ಒಂದು ಫೀಲಿಂಗ್ ಆಗುವಂಥದ್ದು, ಅಥವಾ ಎದೆಯಲ್ಲಿ ನಮಗೆ ಏನೋ ಒಂದು ಸಿಕ್ಕಿಕೊಂಡ ಹಾಗೆ ಆಗುವಂಥದ್ದು, ಕೆಳಗೆ ಆಹಾರ ಇಳಿಯದಂತಹ ಒಂದು ಫೀಲಿಂಗ್, ಆ ಥರ ಎಲ್ಲ ಬರಬಹುದು. ಅದೇ ಜಠರದ ಸಮಸ್ಯೆ ಅಂತೇಳಿ ಆದರೆ ನಿಮಗೆ ಹೊಟ್ಟೆ ಉಬ್ಬರಿಸುವುದು ಅಥವಾ ಹೊಟ್ಟೆ ಉರಿಯುವುದು ಅಥವಾ ಎದೆ ಉರಿಯುವುದು, ತಿಂದದ್ದು ಆಹಾರ ಮೇಲೆ ಬರುವಂಥದ್ದು, ಅದು ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲಕ್ಸ್ ಅಂತಂತಾರೆ. ಆ ಥರ ರಿಫ್ಲಕ್ಸ್ ಸಿಂಪ್ಟಮ್ಸ್ ಆ ಥರ ಅದು ಬರಬಹುದು. ಇದಕ್ಕೆಲ್ಲ ನಾವು ಅಪ್ಪರ್ ಜಿ ಐ ಸಿಂಪ್ಟಮ್ಸ್ ಅಥವಾ ಅಪ್ಪರ್ ಜಿ ಐ ಸಿಸ್ಟಮ್ನ ಒಂದು ಸಮಸ್ಯೆಗಳ ಲಕ್ಷಣಗಳು ಅಂತೇಳಿ ನಾವು ಕರಿತೇವೆ. ಸೊ ಅದೇ ಥರ ಮುಂದೆ ಹೋದರೆ ನಮಗೆ ಲೋವರ್ ಜಿ ಐ ಸಿಂಪ್ಟಮ್ಸ್ ಅಂತೇಳಿ ಕೆಲವು ಇರ್ತದೆ. ಲೋವರ್ ಜಿ ಐ ಸಿಂಪ್ಟಮ್ಸ್ ಅಂದರೆ ನಮಗೆ ಅತಿಸಾರ ಅಥವಾ ಬೇದಿ ಆಗುವಂಥದ್ದು, ಅಥವಾ ಮೋಷನ್ನಲ್ಲಿ ನಮಗೆ ಬ್ಲಡ್ ಹೋಗುವಂಥದ್ದು, ಮೋಷನ್ನಲ್ಲಿ ಬ್ಲಡ್ ಜೊತೆಗೆ ಸ್ವಲ್ಪ ಪಸ್ ಹೋಗುವಂಥದ್ದು, ಆ ಥರ ಆಗಬಹುದು. ಅಥವಾ ನಮಗೆ ಮೋಷನ್ ಹೋಗದೆ ಹಾಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗುವಂಥದ್ದು, ಈ ಥರದ ಸಮಸ್ಯೆಗಳೆಲ್ಲವೂ ಬರಬಹುದು.
ಸೊ ಇವಾಗ ನೀವು ಹೇಳಿದ ಹಾಗೆ ಈ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಯ ಇದರಲ್ಲಿ ಒಂಥರ ವಿಭಾಗಗಳಿವೆ. ಸೊ ಆ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿವೆ. ಸೊ ಅದರ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ಈಗ ನಾವು ಅಪ್ಪರ್ ಜಿ ಐ ಸಿಸ್ಟಮ್ ಅಂತ ಹೇಳಿದ್ವಿ, ಲೋವರ್ ಜಿ ಐ ಸಿಸ್ಟಮ್ ಅಂತ ಹೇಳಿದ್ವಿ. ಹಾಗೆ ನಮಗೆ ಹೆಪಟೋ ಪ್ಯಾಂಕ್ರಿಯಾಟಿಕೋ ಬಿಲಿಯರಿ ಸಿಸ್ಟಮ್ ಅಂತೇಳಿ. ಅಪ್ಪರ್ ಜಿ ಐ ಸಿಸ್ಟಮ್ ಅಂತ ಹೇಳುವಂಥದ್ದು ನಮಗೆ ಈಸೋಫೇಗಸ್ ಅಥವಾ ಅನ್ನನಾಳ, ಜಠರ ಹಾಗೂ ಸಣ್ಣ ಕರುಳಿನ ಒಂದು 15ರಿಂದ 20 ಸೆಂಟಿಮೀಟರ್ ಅಷ್ಟರ ಒಳಗಿನ ಸಮಸ್ಯೆಗಳನ್ನು ನಾವು ಅಪ್ಪರ್ ಜಿ ಐ ಸಿಂಪ್ಟಮ್ಸ್ ಅಂತೇಳಿ ಹೇಳ್ತೇವೆ. ಹೇಗೆ ಅಂತೇಳಿದರೆ, ಆಹಾರ ತಗೊಂಡು ನಮಗೆ ಆಹಾರ ಕೆಳಗಡೆ ಇಳಿಯದಂತೆ, ಸಿಕ್ಕಿ ಹಾಕಿದುಕೊಂಡಂತೆ ಆ ಥರ ಸಮಸ್ಯೆಗಳು ಬಂದರೆ ಅದೆಲ್ಲ ಹೆಚ್ಚಾಗಿ ಅಪ್ಪರ್ ಜಿ ಐ ಸಿಂಪ್ಟಮ್ಸ್ ಅಂತೇಳಿ ಹೇಳ್ತೇವೆ. ಅದೇ ರೀತಿ ಲೋವರ್ ಜಿ ಐ ಸಿಂಪ್ಟಮ್ಸ್ ಅಂತಂದರೆ ನಮಗೆ ಮೋಷನ್ ಹೋಗೋದು, ಅತಿಯಾಗಿ ಹೋಗೋದು ಅಥವಾ ಹೋಗದೇ ಇರುವಂಥದ್ದು, ಇನ್ನೊಂದು ಮೋಷನ್ ಜೊತೆಗೆ ಬ್ಲಡ್ ಹೋಗುವಂಥದ್ದು, ಮೋಷನ್ ಮಾಡಿದ ನಂತರ ಹೊಟ್ಟೆ ನೋವಾಗುವಂಥದ್ದು, ಆ ಥರದ್ದೆಲ್ಲ ಲೋವರ್ ಜಿ ಐ ಸಿಂಪ್ಟಮ್ಸ್ ಅಂತೇಳಿ ಹೇಳ್ತೇವೆ. ಸೊ ಇದು ಅದರ 2 ಡಿವಿಷನ್. ಅದಾದ ನಂತರ ಒಂದು ಹೆಪಟೋ ಪ್ಯಾಂಕ್ರಿಯಾಟಿಕೋ ಬಿಲಿಯರಿ ಸಿಸ್ಟಮ್ ಅಂತೇಳಿ, ಅಂದರೆ ಲಿವರ್, ಪಿತ್ತನಾಳ, ಪಿತ್ತಕೋಶ ಹಾಗೂ ಪ್ಯಾಂಕ್ರಿಯಾಸ್ ಇದರ ಸಮಸ್ಯೆಗಳ ಬಗ್ಗೆ ಅದನ್ನು ವಿಶ್ಲೇಷಿಸುವಂತಹ ಒಂದು ವಿಭಾಗ. ಅದರಲ್ಲಿ ನಾವು ಜಾಂಡಿಸ್ ಅಥವಾ ಕಾಮಾಲೆ ರೋಗ ಹಾಗೂ ಅದರ ಪಿತ್ತನಾಳದಲ್ಲಿ ಉಂಟಾಗುವಂತಹ ಬ್ಲಾಕ್ಗಳು, ಪ್ಯಾಂಕ್ರಿಯಾಸ್ನ ಉರಿ, ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತಾರೆ. ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳೋದು ಸಾಮಾನ್ಯವಾಗಿ ಮದ್ಯ ಸೇವನೆಯಿಂದ, ಆಲ್ಕೋಹಾಲ್ ಕನ್ಸಂಪ್ಷನ್ನಿಂದ ಬರಬಹುದು. ಸೊ ಈ ಥರದ ಸಮಸ್ಯೆಗಳು, ಅದನ್ನು ನಾವು ಅನಲೈಸ್ ಮಾಡಿ ಅಥವಾ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ನಾವು ಅದರ ಬಗ್ಗೆ ಪರಿಹಾರವನ್ನು ಕೊಡ್ತೇವೆ. ಸೊ ಅದರಲ್ಲಿ ಡಿಫ್ರೆಂಟ್ ವಿಭಾಗದ ಹಾಗೆ ಏನು ಸಮಸ್ಯೆಗಳು ಎದುರಾಗ್ತಾ ಹೋಗ್ತದೆ. ಜಾಂಡೀಸ್ ಇರ್ಬೋದು, ಅದೊಂದು ಫುಲ್ ನೀವು ಆವಾಗಲೇ ಹೇಳಿದ ಹಾಗೆ ಬಾಯಿಯಿಂದ ಹಿಡಿದು ಗುದದ್ವಾರದವರೆಗೆ ಇರುವಂತಹ ಒಂದು ಸಮಸ್ಯೆಗಳ ವಿಭಾಗಗಳು ಅಂತ ಹೇಳಿ. ಹೌದು ಸರ್, ಇವಾಗ ನೀವು ಹೇಳಿದ ಹಾಗೆ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಅನೇಕ ಇದೆ. ಸೊ ಅದನ್ನು ಅರಿಯಲು, ಅಂದರೆ ಅದನ್ನು ಅನಾಲಿಸಿಸ್ ನೀವು ಹೇಗೆ ಮಾಡ್ತೀರಾ? ಯಾವ ತರಹದ ಟೆಸ್ಟ್ಗಳಿವೆ ಇದರಲ್ಲಿ? ಜನರಲಿ ಈಗ ನಾವು ಒಬ್ಬರು ರೋಗಿ ಬರ್ತಾರೆ ಅಂತೇಳಿ ಆದರೆ ಅವರು ಜನರಲಿ ಅವರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಇದೆ ಅಂತೇಳಿ ಹಾಗೆ ಬರ್ತಾರೆ. ನಮ್ಮ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಹೇಳಿದಾಗ ಅವರ ಹೊಟ್ಟೆ ಉಬ್ಬರಿಸ್ತದೆ ಅಥವಾ ಹೊಟ್ಟೆ ಉರಿ ಆಗ್ತದೆ, ಆ ಥರ ಬರುವಾಗ ಅವ್ರಿಗೆ ಗ್ಯಾಸ್ಟ್ರಿಕ್ ಇದೆ ಅಂತೇಳಿ ಬರ್ತಾರೆ. ಈಗ ಗ್ಯಾಸ್ಟ್ರಿಕ್ ಅಂತ ಹೇಳೋದು ಒಂದು ಕಾಮನ್ ಟರ್ಮಿನಾಲಜಿ. ಹೊಟ್ಟೆಯ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಥರ ಬರ್ತಾರೆ. ನಾವು ಅವರ ಸಮಸ್ಯೆಯನ್ನು ಕೂಲಂಕುಷವಾಗಿ ಅದನ್ನು ಪರಿಶೀಲಿಸಿ, ಈಗ ಯಾವ ಥರ ಪ್ರಾಬ್ಲಮ್ ಆಗಿದೆ, ಈಗ 2 ದಿವಸದಿಂದ ಅಥವಾ 1 ತಿಂಗಳಿಂದ ಇದೆಯಾ ಅಥವಾ ಅದಕ್ಕಿಂತಲೂ ಜಾಸ್ತಿ ಇದೆಯಾ ಅಂಥೇಳಿ ಅದನ್ನು ಕೇಳ್ತೇವೆ, ಯಾವ ಥರ ಸಮಸ್ಯೆ ಇದೆ ಅಂಥೇಳಿ. ಅದಾದ ನಂತರ ಜನರಲ್ಲಾಗಿ ಅಥವಾ ನಮಗೆ ಸಾಮಾನ್ಯವಾಗಿ ನಮಗೆ ಅಲ್ಟ್ರಾಸೌಂಡ್ ಎಬ್ಡಮೆನ್ ಅಂತಂದರೆ ಅಲ್ಟ್ರಾಸೌಂಡ್ ಎಬ್ಡಮೆನ್ ಟೆಸ್ಟ್ ಮಾಡಬೇಕಾಗಿ ಬರ್ತದೆ. ಅದರಲ್ಲಿ ನಮಗೆ ಪಿತ್ತಕೋಶ, ಪಿತ್ತನಾಳ ಹಾಗೂ ಜಠರ ಮತ್ತು ದೊಡ್ಡ ಕರಳು ಮತ್ತು ನಮ್ಮ ಕಿಡ್ನಿ ಆ ಥರದ ಸಮಸ್ಯೆಗಳೆಲ್ಲ ಒಂದು 60ರಿಂದ 70% ನಮಗೆ ಡಿಟೆಕ್ಟ್ ಆಗ್ತದೆ ಅದರಲ್ಲಿ. ಅದಾದ ನಂತರ ಅದರಲ್ಲಿ ಎಲ್ಲವೂ ನಾರ್ಮಲ್ ಇದೆ ಅಂತೇಳಿ ಆದರೆ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೇವೆ. ಆ ಬ್ಲಡ್ ಟೆಸ್ಟ್ಗಳಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್, ಪ್ಯಾಂಕ್ರಿಯಾಸ್ ಟೆಸ್ಟ್ಗಳು ಅಂತೇಳಿ ಇರ್ತದೆ, ಅದನ್ನು ಮಾಡ್ತೇವೆ. ನಾವು ಈಗ ಈ ಥರ ಕ್ವಶನ್ಗಳನ್ನು ಕೇಳಿದಾಗ ಪೇಷಂಟ್ ಅವರ ಹಿಸ್ಟ್ರಿ ಕೊಡ್ತಾರೆ. ಆ ಥರಲ್ಲಿ ಅದನ್ನು ಕೇಳುವಾಗ ನಮಗೆ ಅವರ ಸಮಸ್ಯೆ ಯಾವ ಅಂಗಾಂಗಗಳಿಗೆ ಸ್ವಲ್ಪ ಜಾಸ್ತಿಯಾಗಿ ಅದು ಅಫೆಕ್ಟ್ ಆಗಿದೆ ಅಂತೇಳಿ ಅನಿಸ್ತದೆ ಅಂತೇಳಿ ಆದರೆ ಅದರ ಕುರಿತಾಗಿ ನಾವು ಟೆಸ್ಟ್ಗಳು ಮಾಡ್ತೇವೆ. ಈಗ ನಮಗೆ ಅದು ಅನ್ನನಾಳ ಅಥವಾ ಈಸೋಫೇಗಸ್ ಸ್ಟಮಕ್ನಲ್ಲಿ ಇದೆ ಅಂತೇಳಿ ಆದರೆ ನಮಗೆ ಅದನ್ನು ಎಂಡೋಸ್ಕೋಪಿ ಮುಖಾಂತರವೂ ನಮಗೆ ಕಂಡುಹಿಡಲಿಕ್ಕೆ ಆಗ್ತದೆ. ಅದರಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಲೈಟ್ ಇರುವ ಟ್ಯೂಬನ್ನು ನಾವು ಬಾಯಿಯಿಂದ ಅನ್ನನಾಳದ ಮೂಲಕ ಜಠರದ ಮೂಲಕ ಸಣ್ಣ ಕರುಳಿನ ಒಂದು 10ರಿಂದ 15 ಸೆಂಟಿಮೀಟರ್ನವರೆಗೆ ಅದರಲ್ಲಿ ನಾವು ಲೈಟ್ ಹಾಕಿ ನೋಡಲಿಕ್ಕಾಗ್ತದೆ. ಒಳಗಿನ ಚಿತ್ರ ನಮಗೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ಅಥವಾ ವಿಡಿಯೋ ಸ್ಕ್ರೀನಲ್ಲಿ ಸಿಗ್ತದೆ. ಅದರ ಮೂಲಕ ನಮಗೆ ಅವರಿಗೆ ಅಲ್ಸರ್ ಇದೆಯಾ ಅಥವಾ ಅವರಿಗೆ ಏನಾದರೂ ಬ್ಲಾಕ್ ಇದೆಯಾ, ಒಳಗಡೆ ಗಡ್ಡೆ ಬೆಳೆದಿದೆಯಾ, ಆ ಥರದ್ದೆಲ್ಲ ನಮಗೆ ನೋಡಲಿಕ್ಕೆ ಆಗ್ತದೆ. ಇದು ಅಪ್ಪರ್ ಜಿ ಐ ಸಿಂಪ್ಟಮ್ಸಿನ ಒಂದು ಇವ್ಯಾಲ್ಯುಯೇಷನ್ ಅಂತೇಳಿ ಹೇಳ್ತಾರೆ. ಅದೇ ಕೆಲವು ಪೇಷಂಟ್ಸ್ಗಳಿಗೆ ತಿಂದದ್ದು ಮೇಲೆ ಬರುವಂಥದ್ದು ಅಥವಾ ರಿಗರ್ಜಿಟೇಷನ್ ಅಂತೇಳಿ ಹೇಳ್ತೇವೆ. ಆವಾಗ ನಮಗೆ ಅವರ ಅನ್ನನಾಳ ಹಾಗೂ ಜಠರದ ಜಂಕ್ಷನ್ ಯಾವ ಥರ ವೀಕ್ ಆಗಿದೆಯಾ ಅಥವಾ ಲೂಸ್ ಆಗಿದೆಯಾ ಆ ಥರ ಅದನ್ನು ನೋಡಲಿಕ್ಕೂ ನಮಗೆ ಎಂಡೋಸ್ಕೋಪಿ ಹೆಲ್ಪ್ ಆಗ್ತದೆ. ಅದರ ನಂತರ
ನಮಗೆ ಎಂಡೋಸ್ಕೋಪಿಯಲ್ಲಿ ಈ ಥರದ ವೀಕ್ನೆಸ್ ಏನಾದರೂ ಇದೆ ಅಂತ ಹೇಳಿದರೆ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ ಅಂದರೆ 24 ಗಂಟೆಯ PH ಸ್ಟಡಿ ಅಂತೇಳಿ ಹೇಳ್ತೇವೆ. 24 hours PH ಸ್ಟಡಿ ಹಾಗೂ ಈಸೋಫೇಜಿಯಲ್ ಮಸಲ್ ಮೊಟಿಲಿಟಿ ಸ್ಟಡಿ ಅಂತೇಳಿ. ಸೊ ಅದರಲ್ಲಿ ನಮಗೆ ಈಸೋಫೇಗಸ್ನ ಪದರಗಳು ಅಥವಾ ಅದರಲ್ಲಿರುವಂತಹ ಮಸಲ್ ಯಾವ ಥರ ಕೆಲಸ ಮಾಡ್ತಾ ಇದೆ, ಅದರ ಮೂಮೆಂಟ್ಸ್ ಸರಿ ಇದೆಯಾ, ಮೇಲಿಂದ ಕೆಳಗಡೆ ಕರೆಕ್ಟಾಗಿ ಮೂಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅಂಥದ್ದು ಟೆಸ್ಟ್ಗಳನ್ನು ಮಾಡ್ತೇವೆ. ಈ ಎಲ್ಲ ಟೆಸ್ಟ್ಗಳನ್ನು ಮಾಡಿ ನಮಗೊಂದು ರೀಸನ್ ಗೊತ್ತಾಗ್ತದೆ ಇವರಿಗೆ ಯಾವ ಥರದ ಸಮಸ್ಯೆ ಇದೆ ಏನು ಅಂಥೇಳಿ. ಅದಕ್ಕೆ ಬೇಕಾದರೆ ನಮಗೆ ಮೆಡಿಕಲ್ ಮ್ಯಾನೇಜ್ಮೆಂಟು ಇದೆ, ಸರ್ಜಿಕಲ್ ಮ್ಯಾನೇಜ್ಮೆಂಟು ಇದೆ. ಸೊ ಆವಾಗ ಅದನ್ನು ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇದ್ದರೆ ನಾವು ಸರ್ಜರಿ ಮೂಲಕ ಅದನ್ನು ಕ್ಯೂರ್ ಮಾಡ್ತೇವೆ. ಸೊ ಸರ್ಜರಿ ಮೂಲಕ ಅಂತ ಹೇಳಿದರೆ ಸರ್ಜರಿಯಲ್ಲಿ ನಮಗೆ ಓಪನ್ ಸರ್ಜರಿ ಇದೆ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತೇಳಿ ಇದೆ. ಅಂದರೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಹೊಟ್ಟೆಯ ಮೇಲೆ ಅದರ ಮೂಲಕ ಕ್ಯಾಮರಾ ಹಾಗೂ ನಮ್ಮ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ನಾವು ವಿಡಿಯೋ ಕ್ಯಾಮ್ರಾ ಮೂಲಕ ನಾವು ಸಣ್ಣ ಗಾಯದಲ್ಲಿ ಸರ್ಜರಿಗಳನ್ನು ಮಾಡ್ತೇವೆ. ಸೊ ಇವಾಗ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು ಎಲ್ಲರನ್ನ ಬಾಧಿಸುವಂಥ ಸಮಸ್ಯೆ ಆ್ಯಕ್ಚುಲಿ. ಸೊ ಒಂದು ಸತಿಗೆ ಈಗ ಅಂದರೆ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದರೆ ಇವಾಗ ನಾನು ನೋಡಿದ ಮಟ್ಟಿಗೆ ಈಗ ಹೃದಯಾಘಾತಗಳು ಗ್ಯಾಸ್ಟ್ರಿಕ್ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡಿ ಈ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಏನಾದರೂ ಲಿಂಕ್ ಇದೆಯಾ ಈ ಹೃದಯಾಘಾತಕ್ಕೂ ಅದೇ ರೀತಿ ಈ ಗ್ಯಾಸ್ಟ್ರಿಕ್? ನಾವಲ್ಲಿ ಯಾವ ರೀತಿ ಅದನ್ನು ಡಿವಿಷನ್ ಮಾಡ್ಕೊಳ್ಬೋದು, ಡಿಫರೆನ್ಷಿಯೇಟ್ ಮಾಡ್ಕೊಳ್ಬೋದು ಅಂತ ಹೇಳಿ? ಇದು ಹೃದಯ ಸಮಸ್ಯೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದಕ್ಕೆ ಎರಡಕ್ಕೂ ಒಂದೇ ಥರದ ಸಿಂಪ್ಟಮ್ಸ್ ಬರಬಹುದು. ಅದೇನು ಅಂತ ಹೇಳಿದರೆ ಅದು ಹೃದಯವು ಮತ್ತು ಸ್ಟಮಕ್ಕಿನ ಮೇಲಿನ ಭಾಗ ಅಂದರೆ ಜಠರದ ಮೇಲಿನ ಭಾಗ ಅದು ಒಂದೇ ಏರಿಯಾಕ್ಕೆ ಬರುವಂಥದ್ದು. ಸೊ ಹಾಗಾಗಿ ಆ ಬಾಡಿಯಲ್ಲಿರುವ ಆ ಏರಿಯಾದಲ್ಲಿ ನೋವು ಕಾಣಿಸಿಕೊಂಡಾಗ ಎರಡರಲ್ಲಿ ಯಾವುದೇ ಒಂದು ಇದರಲ್ಲಿ ಸಮಸ್ಯೆ ಆಗ್ಬೋದು. ಎದೆನೋವು ಹಾಗೂ ಉಸಿರಾಟದ ತೊಂದರೆ ಹೆಚ್ಚಾಗಿ ಬರುವಾಗ ಅದನ್ನು ನಾವು ಹಾರ್ಟಿನ ಇದಕ್ಕೆ ತಗೊಳ್ಬೇಕಾಗ್ತದೆ. ಹಾರ್ಟಿನ ಸಮಸ್ಯೆ ಇರಬಹುದು ಅಂತೇಳಿ ತಗೊಳ್ಬೇಕಾಗ್ತದೆ. ಹಾಗೂ ಅವರ ಏಜ್ ಜನರಲಿ 40 ಮೇಲೆ 50 ಹತ್ತಿರ ಆ ಥರ ಇತ್ತು ಅಂತೇಳಿ ಆದರೆ ಅದು ಹಾರ್ಟಿನ ಸಮಸ್ಯೆ ಇರಬಹುದು. ಆವಾಗ ಫಸ್ಟ್ ನಾವು ಹಾರ್ಟನ್ನು ಚೆಕ್ ಮಾಡಿಕೊಂಡು ಆಮೇಲೆ ಅದನ್ನು ರೂಲ್ ಔಟ್ ಮಾಡಿದ ಮೇಲೆ ಆಮೇಲೆ ನಾವು ಸ್ಟಮಕಿನದ್ದನ್ನು ನಾವು ಪರಿಶೀಲಿಸಬಹುದು. ಯಾಕೆಂತಂದರೆ ನಮಗೆ ಪ್ರಾಮುಖ್ಯತೆ ಮೇಲೆಗೆ ಹೋದಾಗ ಹೃದಯದ ಸಮಸ್ಯೆ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಯಾಕೆಂತಂದರೆ ಅದು ನಮಗೆ ಜೀವನ್ಮರಣದ ಪ್ರಶ್ನೆ ಆಗ್ತದೆ. ಸ್ಟಮಕ್ ಅಂತೇಳಿ ಆದರೆ ನೀವು 1-2 ದಿವಸ ಡಿಲೇ ಮಾಡಿದರೂ ಕೂಡ ಅದನ್ನು ನಾವು ಆಮೇಲೆಯೂ ಪರಿಹರಿಸ್ಬೋದು. ಸರಿ, ಇವಾಗ ಈ ಗ್ಯಾಸ್ಟ್ರಿಕ್ ಇರುವಂತಹ ರೋಗಿ ಅವರು ಯಾವ ರೀತಿಯ ಫುಡ್ ಅಂದರೆ ಪಥ್ಯವನ್ನು ಏನಾದರೂ ಮಾಡಬೇಕಾ? ಅವರ ಒಂದು ಫುಡ್ ಸ್ಟೈಲ್ ಹೇಗಿರಬೇಕು ಅಂತ ಹೇಳ್ತೀರಿ ಸರ್? ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಅಂತಂದರೆ ನಮಗೆ ಹೊಟ್ಟೆ ಉರಿ ಆಗುವಂಥದ್ದು, ಹೊಟ್ಟೆ ಉಬ್ಬರಿಸುವಂಥದ್ದು, ಆ ಥರ ಸಮಸ್ಯೆ ಬರೋದು. ಇದರಲ್ಲಿ ನಮಗೆ ನಾವು ಆದಷ್ಟು ಮಸಾಲೆ ಐಟಮ್ಗಳು ಅಂದರೆ ಸ್ಪೈಸಿ ಫುಡ್ ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಹಾಗೂ ಟೀ, ಕಾಫಿ ಅದರಲ್ಲಿ ಕೆಫಿನ್ ಯುಕ್ತ ಆಹಾರ ಇರುವಂಥದ್ದು ಅದನ್ನು ನಾವು ಕಮ್ಮಿ ತಗೊಂಡಷ್ಟು ಅಥವಾ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಈ ಥರದ ಬದಲಾವಣೆಗಳನ್ನು ಆಹಾರದಲ್ಲಿ ಮಾಡಿದಾಗ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಕಡಿಮೆ ಆಗ್ತದೆ. ಸೊ ಇನ್ನೂ ಹೇಳೋದಂತಂದರೆ ಆಮ್ಲಯುಕ್ತ ಅಂದರೆ ಸಿಟ್ರಿಕ್ ಆ್ಯಸಿಡ್ ಯುಕ್ತ ಲೆಮನ್, ಆರೆಂಜ್, ಮೂಸಂಬಿ ಇಂತಹ ಐಟಮ್ಗಳನ್ನು ಅಥವಾ ಖಾದ್ಯಗಳನ್ನು ಕಮ್ಮಿ ಮಾಡಿದಷ್ಟು ನಮಗೆ ಆ್ಯಸಿಡಿಟಿ ಅಂತ ಹೇಳೋದು ಕಡಿಮೆ ಆಗ್ತದೆ. ಸೊ ಆಲ್ರೆಡಿ ಅವರಲ್ಲಿ ಹೇರಳವಾಗಿ ಇರ್ತದೆ ಆ ಸಂಬಂಧಪಟ್ಟ ಆಮ್ಲಗಳು. ಸೊ ಅದನ್ನು ಇಂಟೇಕ್ ಕಮ್ಮಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿ. ಸರಿ, ಹೆಪಾಟೋಬಿಲಿಯರಿ ಸಮಸ್ಯೆಗಳು ಒಂದು ರೋಗ ಲಕ್ಷಣಗಳು ಯಾವುದೆಲ್ಲ ಅದರ ಸಿಂಪ್ಟಮ್ಸ್ ಅಂತ ಹೇಳ್ಬೋದಾ? ಹೆಪಟೋಬಿಲಿಯರಿ ಸಮಸ್ಯೆಗಳು ಅಂತ ಹೇಳಿದರೆ ಲಿವರ್, ಪಿತ್ತನಾಳ, ಪಿತ್ತಕೋಶ ಹಾಗೂ ಪ್ಯಾಂಕ್ರಿಯಾಸ್ ಇದರಲ್ಲಿ ಬರುವಂತಹ ಸಮಸ್ಯೆಗಳು. ಇದರಲ್ಲಿ ಈಗ ಜನರಲಿ ಪೇಷಂಟ್ಗಳು ಬರುವಾಗ ಅವರಿಗೆ ಕಾಮಾಲೆ ರೋಗ ಬರುವಂಥದ್ದು ಅಥವಾ ಜಾಂಡಿಸ್ ಬರುವಂಥದ್ದು ಅಂತ ಹೇಳಿ, ಅಥವಾ ಹೊಟ್ಟೆಯ ಉಬ್ಬರ ಜೊತೆಗೆ ಅವರಿಗೆ ಜಾಂಡಿಸ್ ಇರ್ತದೆ, ಹೊಟ್ಟೆ ನೋವಿನ ಒಟ್ಟಿಗೆ ಅವರಿಗೆ ಜಾಂಡಿಸ್ ಇರ್ತದೆ. ಇದಕ್ಕೆ ಜಾಂಡಿಸ್ ಲಕ್ಷಣ ಅಂತಲೂ ಹೇಳ್ತಾರೆ, ಹೆಪಟೋಬಿಲಿಯರಿ ಸಿಂಪ್ಟಮ್ಸ್ ಅಂತಲೂ ಹೇಳ್ತಾರೆ. ಸೊ ನಾವು ಈ ಥರದ ಸಿಂಪ್ಟಮ್ಸ್ ಇರುವವರಿಗೆ ಜನರಲಿ ನಾವು
ಅಲ್ಟ್ರಾಸೌಂಡ್ ಎಬ್ಡಮೆನ್ ಅಂತೇಳಿ ಮಾಡ್ತೇವೆ. ಅಲ್ಟ್ರಾಸೌಂಡ್ ಟೆಸ್ಟ್ ಮಾಡಿದ ಮೇಲೆ ಅದರಲ್ಲಿ ನಮಗೆ ಯಾವ ಥರದ ಪ್ರಾಬ್ಲಮ್ ಬರ್ತದೆ, ಪಿತ್ತನಾಳದಲ್ಲಿ ಬ್ಲಾಕ್ ಇದೆಯಾ, ಪಿತ್ತನಾಳದಲ್ಲಿ ಕಲ್ಲಿದೆಯಾ, ಪಿತ್ತನಾಳದ ಪಿತ್ತಕೋಶದಲ್ಲಿರುವಂತಹ ಕಲ್ಲು ಪಿತ್ತನಾಳಕ್ಕೆ ಬಂದು ಅಲ್ಲಿ ಬ್ಲಾಕ್ ಆಗಿದೆ, ಈ ಥರ ಎಲ್ಲ ಬ್ಲಾಕ್ ಆದಾಗ ಪಿತ್ತರಸದ ಸಂಚಾರಕ್ಕೆ ಪ್ರಾಬ್ಲಮ್ ಆಗಿ ಅದು ಜಾಂಡಿಸ್ ಆಗ್ತದೆ. ಕೆಲವರಿಗೆ ಏನು ಅಂತಂದರೆ ಬರೀ ಲಿವರ್ ಇನ್ಫೆಕ್ಷನ್ನಿಂದ ಹೆಪಟೈಟಿಸ್ ಅಂತೇಳಿ ಹೇಳ್ತಾರೆ, ಅದರಿಂದಲೂ ಅವರಿಗೆ ಜಾಂಡಿಸ್ ಉಂಟಾಗ್ತದೆ. ಇದೆಲ್ಲ ನಮಗೆ ಹೆಪಟೋಬಿಲಿಯರಿಯ ಲಕ್ಷಣಗಳು ಅಂತೇಳಿ ಬರ್ತದೆ. ಈ ಥರ ಬಂದಾಗ ನಾವು ಯಾವ ಥರದ ಟೆಸ್ಟ್ಗಳನ್ನು ಮಾಡ್ತೇವೆ ಅಂತ ಹೇಳಿದರೆ, ಬೇಸಿಕ್ ಟೆಸ್ಟ್ ಅಲ್ಟ್ರಾಸೌಂಡ್, ಅದಾದ ನಂತರ ಅದರಲ್ಲಿ ನಮಗೆ ಬ್ಲಾಕ್ ಇದೆ ಅಂತೇಳಿ ಅನಿಸಿದರೆ ಆಮೇಲೆ ನಮಗೆ ಅದು ಯಾವ ಥರವಾದ ಬ್ಲಾಕ್, ಅದಕ್ಕೋಸ್ಕರ ನಾವು ಸಿ ಟಿ ಸ್ಕ್ಯಾನ್ ಅಥವಾ MRI ಅಂತ ಹೇಳುವಂತಹ ಟೆಸ್ಟ್ಗಳನ್ನು ಮಾಡ್ತೇವೆ. ಅದರಲ್ಲಿ ನಮಗೆ ಈ ಬ್ಲಾಕ್ ಯಾವುದರಿಂದ ಉಂಟಾಗಿದೆ, ಆ ಬ್ಲಾಕಿನಲ್ಲಿ ಬ್ಲಾಕ್ ಯಾವ ನೇಚರ್ನದ್ದು, ಅಂದರೆ ಅದರದ್ದು ಬ್ಲಾಕ್ ನಮಗೆ ಕಲ್ಲಿನಿಂದ ಉಂಟಾಯ್ತಾ ಅಥವಾ ಗಡ್ಡೆಯಿಂದ ಉಂಟಾಯ್ತಾ ಅಥವಾ ನಮ್ಮ ಪಿತ್ತನಾಳವೇ ಅದು ಸಣ್ಣದಾಗಿ ಅಥವಾ ಅದಕ್ಕೆ ಶ್ರಿಂಕ್ ಆಗಿ ಅದರಿಂದಾಗಿ ನಮಗೆ ಪ್ರಾಬ್ಲಮ್ ಬಂತ ಅಂತೇಳಿ ಗೊತ್ತಾಗ್ತದೆ. ಸೊ ಈ ರೀತಿ ಬ್ಲಾಕೇಜ್ ಇದ್ದಾಗ ನಾವು ಅದನ್ನು ಬ್ಲಾಕ್ ರಿಮೂವ್ ಮಾಡಲಿಕ್ಕೆ ನಾವು ಎಂಡೋಸ್ಕೋಪಿ ಮುಖಾಂತರವೂ ಮಾಡ್ಬೋದು ಅಥವಾ ಸರ್ಜರಿ ಮುಖಾಂತರವೂ ಮಾಡ್ಬೋದು. ಪಿತ್ತನಾಳದಲ್ಲಿ ಬ್ಲಾಕ್ ಉಂಟಾಗ್ತದೆ, ಆ ಬ್ಲಾಕ್ ಅನ್ನು ಯಾವ ರೀತಿ ಬ್ಲಾಕ್ ಆಗಿದೆ ಅಂತ ಹೇಳಿ ನೋಡಿದ ನಂತರ, ಈಗ ಯಾವ ರೀತಿ ನಮ್ಮ ನಿಂತ ನೀರಿನಲ್ಲಿ ಸೊಳ್ಳೆ ಬೆಳೆದು ಅದರಲ್ಲಿ ನಮಗೆ ಕ್ರಿಮಿಕೀಟಗಳು ಜಾಸ್ತಿ ಆಗ್ತದೋ ಅದೇ ಥರ ನಮಗೆ ಪಿತ್ತನಾಳ ಬ್ಲಾಕ್ ಆಯಿತು ಅಂತೇಳಿ ಆದರೆ ಅದರಲ್ಲಿ ಪಿತ್ತರಸ ಒಂದು ರೀತಿಯಲ್ಲಿ ಸ್ಲೋ ಆಗ್ತದೆ ಅಥವಾ ಪಿತ್ತರಸದ ಸಂಚಾರ ಬ್ಲಾಕ್ ಆಗ್ತದೆ. ಸಂಚಾರ ಬ್ಲಾಕ್ ಆದ ಪಿತ್ತರಸದಲ್ಲಿ ಕ್ರಿಮಿಗಳು ಬೆಳಿಬಹುದು. ಅದಕ್ಕೆ ಆವಾಗ ಕೊಲೆಂಜೈಟಿಸ್ ಅಂತೇಳಿ ಹೇಳ್ತೇವೆ, ಅಂದರೆ ಅಲ್ಲಿಯ ಉರಿ ಉಂಟಾಗ್ತದೆ ಅಥವಾ ಇನ್ಫ್ಲಮೇಷನ್ ಉಂಟಾಗ್ತದೆ. ಅದರಿಂದಾಗಿ ನಮಗೆ ನಂಜು ಬಾಡಿಗೆಲ್ಲ ಹರಡುವ ಚಾನ್ಸಸ್ ಇರ್ತದೆ. ಆವಾಗ ಅದಕ್ಕೆ ಸೆಪ್ಟಿಕ್ ಅಂತೇಳಿ ಹೇಳ್ತಾರೆ. ಆ ಥರದ ಸೆಪ್ಟಿಕ್ ಇದ್ದರೆ ಆವಾಗ ನಮಗೆ ಅದನ್ನು ಶೀಘ್ರವಾಗಿ ಅಥವಾ ಇಮಿಡಿಯೇಟಾಗಿ ಅದನ್ನು ರಿಲೀಸ್ ಮಾಡಬೇಕಾಗ್ತದೆ. ಅದನ್ನು ನಾವು ಎಂಡೋಸ್ಕೋಪಿ ಮುಖಾಂತರ ಸ್ಟೆಂಟ್ಗಳನ್ನು ಹಾಕಿ ಅದನ್ನು ರಿಲೀಸ್ ಮಾಡ್ತಾರೆ. ಒಂದು ಸತಿ ಆ ಇನ್ಫೆಕ್ಷನ್ ಕಮ್ಮಿ ಆದ ನಂತರ ಅದನ್ನು ಈಗ ಆ ಬಿಲಿಯರಿ ಡಕ್ಟ್ ಅಥವಾ ಬೈಲ್ ಡಕ್ಟ್ ಶ್ರಿಂಕ್ ಆಗಿದೆಲ್ಲ ಆ ರೀಸನ್ ಏನು ಅಂತೇಳಿ ನೋಡಿ ಅದಕ್ಕೆ ನಮಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡಬೇಕಾಗಿ ಬರ್ತದೆ. ಸೊ ಯಾವ ಥರದ ಸ್ಟೇಜ್ ಇರ್ತದೆ, ಯಾವ ಥರದ ರೋಗ ಯಾವ ಥರದ ಹಂತದಲ್ಲಿ ಇರ್ತದೆ ಅಂತೇಳಿ ನೋಡಿ ಅದನ್ನು ನಾವು ಅದೇ ಥರದಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಈಗ ಅದೇ ಗಾಲ್ ಬ್ಲ್ಯಾಡ್ರ್ನಲ್ಲಿ ಸ್ಟೋನ್ ಇದೆ, ಸ್ಟೋನ್ ಜಾರಿ ಕೆಳಗೆ ಬಂದಿದೆ ಅಂತೇಳಿ ಆದರೆ ಪಿತ್ತನಾಳಕ್ಕೆ ಬಂದ ಸ್ಟೋನನ್ನು ಎಂಡೋಸ್ಕೋಪಿ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟು ಅದಾದ ನಂತರ ಪಿತ್ತಕೋಶದಲ್ಲಿರುವಂಥ ಕಲ್ಲಿನ ಟ್ರೀಟ್ಮೆಂಟ್ ಆಗಬೇಕು. ಪಿತ್ತಕೋಶದ ಕಲ್ಲಿನ ಟ್ರೀಟ್ಮೆಂಟ್ ಅಂದರೆ ಪಿತ್ತಕೋಶವನ್ನು ತೆಗೆಯುವಂತಹ ಒಂದು ಟ್ರೀಟ್ಮೆಂಟ್. ಇದು ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡ್ತೇವೆ. ಪಿತ್ತಕೋಶದ ಕಲ್ಲನ್ನು ಬರೀ ಕಲ್ಲು ಮಾತ್ರ ತೆಗೆದ್ರೆ ಅದರಲ್ಲಿ 100% ಅಲ್ಲ 200% ವಾಪಸ್ ಅದು ಉತ್ಪಾದನೆ ಆಗ್ತದೆ. ಸೊ ಅದಕ್ಕೆ ರಿಕರೆನ್ಸ್ ಅಂತ ಹೇಳ್ತಾರೆ. ಸೊ ನಮ್ಮ ಟ್ರೀಟ್ಮೆಂಟ್ ವಿಧಾನದಲ್ಲಿ ಈಗ ಹೆಚ್ಚಿನವರು ಬಂದು ಕೇಳ್ತಾರೆ, ಸರ್ ಗಾಲ್ ಬ್ಲ್ಯಾಡ್ರಲ್ಲಿ ಸ್ಟೋನ್ ಉಂಟು, ಸ್ಟೋನ್ ಮಾತ್ರ ತೆಗಿಬೋದು. ಸ್ಟೋನ್ ಮಾತ್ರ ತೆಗೆದ್ರೆ ಅದರಲ್ಲಿ ರಿಕರೆಂಟಾಗಿ ಸ್ಟೋನ್ ಆಗ್ತದೆ, ಅಂದರೆ ಮತ್ತೆ ಸ್ಟೋನ್ಗಳು ಉಂಟಾಗ್ತದೆ. ಸೊ ಹಾಗಾಗಿ ಆ ಥರದ ಟ್ರೀಟ್ಮೆಂಟ್ ಇಲ್ಲ, ಪಿತ್ತಕೋಶವನ್ನೇ ತೆಗೆಯುವಂತಹ ಟ್ರೀಟ್ಮೆಂಟ್. ಈಗ ಪಿತ್ತಕೋಶ ತೆಗೆದ್ರೆ ನಮಗೆ ಜೀರ್ಣಕ್ಕೆ ಸಮಸ್ಯೆ ಆಗೋದಿಲ್ವಾ, ಆ ಥರದ ಸಮಸ್ಯೆಗಳು ಬರ್ತದೆ, ಆ ಥರದ ಕ್ವಶನ್ಸ್ ಬರ್ತದೆ. ಪಿತ್ತರಸ ಸ್ಟೋರ್ ಆಗಲಿಕ್ಕೆ ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ಲಿವರ್ನಿಂದ 1.5 ಲೀಟ್ರ್ ಪಿತ್ತರಸ ಬರ್ತದೆ. ಸೊ ಅದರಲ್ಲಿ ಒಂದು 50-60 ml ಗಾಲ್ ಬ್ಲ್ಯಾಡ್ರ್ ಅಥವಾ ಪಿತ್ತಕೋಶದಲ್ಲಿ ಸ್ಟೋರ್ ಆಗ್ತದೆ. ಉಳಿದದ್ದೆಲ್ಲ ನೇರವಾಗಿ ನಮ್ಮ ಕರುಳಿಗೆ ಬರುವಂಥದ್ದು. ಸೊ ಪಿತ್ತಕೋಶ ತೆಗೆಯೋದ್ರಿಂದ ನಮಗೆ ಜೀರ್ಣಾಂಗ ವ್ಯೂಹಕ್ಕೆ ಅಥವಾ ಜೀರ್ಣಕ್ರಿಯೆಗೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಇದೊಂದು ಮಿಸ್ಕಾನ್ಸೆಪ್ಷನ್ ಅಂತೇಳಿ ಹೇಳ್ತಾರೆ, ಒಂದು ಅಪನಂಬಿಕೆ ಇದೆ. ಸೊ ಹಾಗೆ ಅದೇ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಆಗಿರುವವರು ಆ್ಯಕ್ಚುಲಿ ತುಂಬ ಹೆದರ್ಕೊಳ್ತಾರೆ. ಇವನ್ ಈಗ ನಾನು ತೆಗೆದ್ರೂ ಕೂಡ ವಾಪಸ್ಸಲ್ಲಿ ಆಗ್ತದೆ ಅಂತ ಹೇಳುವಂಥ ಒಂದು ಬಿಲೀಫ್ ಇದೆ. ಸ್ಟೋನ್ ತೆಗೆದ್ರೆ ಪ್ರಾಬ್ಲಮ್, ಸ್ಟೋನ್ ತೆಗೆಯುವಂತಹ ಕ್ರಮವೇ ಇಲ್ಲ. ಅದರ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಹೇಗೆ ಅಂತಂದರೆ ಪಿತ್ತಕೋಶವನ್ನು ರಿಮೂವ್ ಮಾಡೋದು. ಪಿತ್ತಕೋಶ ಅಂತಂದರೆ ಸ್ಟೋನ್ ಫಾರ್ಮಿಂಗ್ ಫ್ಯಾಕ್ಟ್ರಿ ಅಂತೇಳಿ ಹೇಳ್ಬೋದು. ಅಲ್ಲಿಂದ ಒಂದೊಂದೇ ಪ್ರಾಡಕ್ಟ್, ಅಂದರೆ ಪಿತ್ತಕಲ್ಲುಗಳು ಜಾರಿ ಕೆಳಗೆ ಬಂದು ಪ್ರಾಬ್ಲಮ್. ಈ ಪಿತ್ತಕಲ್ಲು ಆಯಿತು ಜಾರಿ ಬಂದರೆ ಏನು ಪ್ರಾಬ್ಲಮ್ ಅಂತಂದರೆ ಪಿತ್ತನಾಳ ಬ್ಲಾಕ್ ಆಗ್ಬೋದು. ಅದೇ ಕೆಳಗಡೆ ಬಂದರೆ ಪ್ಯಾಂಕ್ರಿಯಾಸ್ನ ನಾಳ ಬ್ಲಾಕ್ ಆಗ್ಬೋದು. ಪ್ಯಾಂಕ್ರಿಯಾಸ್ನ ನಾಳ ಬ್ಲಾಕ್ ಆದರೆ ನಿಮಗೆ ಪ್ಯಾಂಕ್ರಿಯಾಟೈಟಿಸ್ ಆಗ್ಬೋದು. ಸೊ ಪ್ಯಾಂಕ್ರಿಯಾಟೈಟಿಸ್ ಆದರೆ ಏನು, 8-10 ಜನಕ್ಕೆ ತುಂಬ ಪ್ರಾಬ್ಲಮ್ ಆಗಬಹುದು. ಒಂದು ಪ್ಯಾಂಕ್ರಿಯಾಟೈಟಿಸ್ ಉಂಟಾದವರಲ್ಲಿ
100ರಲ್ಲಿ 8ರಿಂದ 10 ಜನಕ್ಕೆ ಸಿವಿಯರ್ ಪ್ಯಾಂಕ್ರೆಟೈಟಿಸ್ ಅಂತೇಳಿ ಆಗ್ಬೋದು, ICU ಅಡ್ಮಿಷನ್ ಕೂಡ ಬೇಕಾಗಬಹುದು ಅಂತಹ ಇದೆ. ಸೊ ಗೊತ್ತಿದ್ದ ಪ್ರಾಬ್ಲಮ್ಗಳಲ್ಲಿ ನಾವು ಆಪ್ರೇಷನ್ ಮಾಡಿಸಿಕೊಂಡ್ರೆ ಅದರಲ್ಲಿ ಬೆಟರ್. ಸರ್, ಇವಾಗ ಆ್ಯಕ್ಚುಲಿ ಈ ಕಲ್ಲುಗಳು ಪಿತ್ತಕೋಶದಲ್ಲಿ ಇರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸ್ಗಳಿರ್ಬೋದು, ಇದು ಆಗದ ಹಾಗೆ ಏನಾದರೂ ತಡೆಗಟ್ಟಲಿಕ್ಕೆ ಕ್ರಮ ಏನಾದರೂ ಇದೆಯಾ? ಅಂದರೆ ಅವರ ಪಥ್ಯ, ಆಹಾರ, ಆ ಥರದ ಪದ್ಧತಿಯಲ್ಲಿ ಏನಾದರೂ? ಇದು ಒಳ್ಳೆ ಕ್ವಶನ್. ಆ್ಯಕ್ಚುಲಿ ನಮ್ಮ ಈಗಿನ ಲೈಫ್ ಸ್ಟೈಲಲ್ಲಿ ಯಾವ ಥರ ಇದೆ ಅಂತ ಹೇಳಿದರೆ, ನಾವು ಅತಿಯಾಗಿ ಹೈ ಕಾರ್ಬೋಹೈಡ್ರೇಟ್ ಫುಡ್ ಮತ್ತು ಫ್ಯಾಟಿ ಫುಡ್ಗಳನ್ನು ತಗೊಳ್ತಾ ಇದ್ದೇವೆ. ಸೊ ಯಾವಾಗ ನಮ್ಮ ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗ್ತದೆ, ಅದೆಲ್ಲ ಹೋಗಿ ಸ್ಟೋರ್ ಆಗುವಂಥದ್ದು ಫ್ಯಾಟ್ ಆಗಿ ಸ್ಟೋರ್ ಆಗುವಂಥದ್ದು ಅಥವಾ ಕೊಲೆಸ್ಟ್ರಾಲ್. ಮತ್ತು ಸಾಮಾನ್ಯವಾಗಿ ಗಾಲ್ ಬ್ಲ್ಯಾಡರ್ ಸ್ಟೋನ್ ಬರುವಂಥದ್ದು ಫ್ಯಾಟಿ ಪೀಪಲಲ್ಲಿ ಅಥವಾ ಸ್ವಲ್ಪ ಅಧಿಕ ತೂಕ ಇರುವಂತಹ ಜನರಲ್ಲಿ ಬರುವಂಥದ್ದು. ಮತ್ತು ಫರ್ಟೈಲ್ ಫೀಮೇಲ್ ಅಂತ ಹೇಳ್ತಾರೆ, ಅಂದರೆ ಅವರು ಈಗ 20ರಿಂದ 40 ವರ್ಷದ ಫೀಮೇಲ್, ಒಬೇಸ್ ಫೀಮೇಲ್ಗಳಲ್ಲಿ ಬರ್ತದೆ. ಇದೆಲ್ಲ ಏನಾಗ್ತದೆ ಅಂತಂದರೆ ಕೊಲೆಸ್ಟ್ರಾಲ್ ರಿಲೇಟೆಡ್ ಸ್ಟೋನ್ಗಳು ಬರುವಂಥದ್ದು. ಸೊ ನಾವು ನಮ್ಮ ದೇಹದ ತೂಕವನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಿಸಿ ಮತ್ತು ಫ್ಯಾಟಿ ಫುಡ್ಡನ್ನು ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಸೇವಿಸಿ ನಮ್ಮ ಇದನ್ನು ತಡೆಗಟ್ಬೋದು. ಮೇಯ್ನಾಗಿ ನಮಗೆ ನಮ್ಮ ವೇಟನ್ನು ನಿಯಂತ್ರಿಸಿಕೊಂಡ್ರೆ ಆವಾಗ ನಮಗೆ ಈ ಥರದ ಸಮಸ್ಯೆಗಳು ಕಮ್ಮಿ ಕಾಣಿಸ್ಕೊಳ್ತದೆ. ಸರ್, ಇವಾಗ ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ ಹೆಚ್ಚಾಗಿ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿಯನ್ನು ಕೇಳ್ತಾ ಇದ್ದೇವೆ ಜಾಸ್ತಿ, ಅದನ್ನು ಮಾಡಲೇಬೇಕು ಅಂತ ಹೇಳುವಂಥದ್ದು. ಸೊ ಅಂದರೆ ಅದು ಹೇಗೆ, ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀರಾ ಸರ್? ಮಿನಿಮಲ್ ಆಕ್ಸೆಸ್ ಸರ್ಜರಿ ಮಾಡಲೇಬೇಕು ಅಂತಲ್ಲ, ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಹೇಳೋದು ಒಂದು ವಿಧಾನ. ಒಂದು ಯಾವುದೇ ಸರ್ಜರಿ ಮಾಡೋದಿದ್ದರೆ ಅದನ್ನು ನಾವು 2-3 ರೀತಿಯಲ್ಲಿ ಸರ್ಜರಿ ಮಾಡ್ಬೋದು. ಅಂದರೆ ಒಂದು ಓಪನ್ ಸರ್ಜರಿ, ಒಂದು ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತೇಳಿ. ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತಂದರೆ ನಮ್ಮ ಆಕ್ಸೆಸ್ ಅಂತಂದರೆ ನಾವೀಗ ಒಂದು ಹೊಟ್ಟೆಯ ಒಳಗೆ ಹೋಗಿ ಆಪ್ರೇಷನ್ ಮಾಡಬೇಕಂದ್ರೆ ಅದಕ್ಕೆ ಹೋಗುವಂತಹ ವಿಧಾನ. ನಾವು ಅದು ಓಪನ್ ಸರ್ಜರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಓಪನ್ ಮಾಡ್ತಾರೆ, ಅಂದರೆ ನಮ್ಮ ಹೊಟ್ಟೆಯನ್ನು ಕೊಯ್ದು ಒಳಗೆ ಹೋಗುವಂಥದ್ದು. ಅಂದರೆ ಒಂದು ಓಪನ್ ಸರ್ಜರಿ ಮಾಡಲಿಕ್ಕೆ ಅಟ್ಲೀಸ್ಟ್ ನಮ್ಮ ಒಂದು ಕೈ ಹೋಗಬೇಕಂದ್ರೆ ಇಷ್ಟು ದೊಡ್ಡದಾದ ಗಾತ್ರವಷ್ಟು ಓಪನ್ ಮಾಡಬೇಕಾಗ್ತದೆ. ಸೊ ಅದರ ಹೋಗಿ ಕೈಯಲ್ಲಿ ಸರ್ಜರಿ ಮಾಡುವಂಥದ್ದು. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಾವು 5ರಿಂದ 10 ಮಿಲಿಮೀಟ್ರ್ನಷ್ಟು ಸಣ್ಣದ ಒಂದು ರಂಧ್ರಗಳನ್ನು ಕೊರೆದು ಒಳಗೆ ನಾವು ಅದರ ಒಂದು ಪೋರ್ಟ್ಸ್ ಅಂತೇಳಿ ಹೇಳ್ತೇವೆ, ಲ್ಯಾಪ್ರೋಸ್ಕೋಪಿಕ್ ಪೋರ್ಟ್ಸ್ ಅಂತೇಳಿ ಹೇಳ್ತೇವೆ, ಅದನ್ನು ಹಾಕಿ ಅದರ ಮೂಲಕ ನಾವು ನೋಡಲಿಕ್ಕೋಸ್ಕರ ನಾವು ಕ್ಯಾಮರಾ ಹಾಕ್ತೇವೆ. ಕ್ಯಾಮರಾ ವಿತ್ ಲೈಟ್ ಹಾಕಿದಾಗ ಅದರಲ್ಲಿ ನಮಗೆ ಒಳಗಡೆ ಏನಿದೆ ಅಂತೇಳಿ ಕಾಣ್ತದೆ. ಮತ್ತು ಆಪ್ರೇಷನ್ ಮಾಡಲಿಕ್ಕೆ ಇನ್ನೆರಡು ನಮಗೆ ಕೈ ಬೇಕಾಗ್ತದೆ. ಸೊ ಹಾಗಾಗಿ ಇನ್ನೆರಡು ಕೊಳವೆಗಳನ್ನು ಹಾಕ್ತೇವೆ, ಅದಕ್ಕೆ ಪೋರ್ಟ್ಸ್ ಅಂತೇಳಿ ಹಾಕ್ತೇವೆ. ಅದರ ಮೂಲಕ ಒಂದು ಈಗ ಚಾಪ್ ಸ್ಟಿಕ್ಸ್ ಅಂತೇಳಿ ಹೇಳ್ತಾರೆ, ಈಗ ನಾವು ನೂಡಲ್ಸ್ ತಿನ್ಬೇಕಾದ್ರೆ ಚೈನೀಸ್ ರೆಸ್ಟೋರೆಂಟಲ್ಲಿ ಕೊಡುವಂಥದ್ದು. ಸೊ ಅಂತಹ ಒಂದು ಇನ್ಸ್ಟ್ರೂಮೆಂಟನ್ನು ಹಾಕಿ ಅದರ ಮೂಲಕ ನಾವು ಆಪ್ರೇಷನನ್ನು ಮಾಡ್ತೇವೆ. ಸೊ ಆವಾಗ ನಮಗೆ ಒಳಗೆ ಏನೇ ಆಪ್ರೇಷನ್ ಮಾಡೋದಿದ್ರು ನಮಗೆ ಸಣ್ಣ ಕೊಳವೆಗಳ ಮೂಲಕ ಹೋಗಿ ಸಣ್ಣ ರಂಧ್ರದಿಂದ ಆಪ್ರೇಷನ್ ಮಾಡಲಿಕ್ಕಾಗ್ತದೆ. ಆ ಆಪ್ರೇಷನ್ ಮಾಡುವಂಥದ್ದನ್ನು ನಾವು ವಿಡಿಯೋದ ಮುಖಾಂತರ ಟಿ ವಿಯಲ್ಲಿ ನೋಡ್ತಾ ಇರ್ತೇವೆ. ಸೊ ಹಾಗೆ ಮಾಡಿದಾಗ ನಮಗೇನು ಇಂಪ್ರೂವ್ಮೆಂಟ್ ಸಿಗ್ತದೆ ಅಂತ ಹೇಳಿದ್ರೆ, ಅಥವಾ ಒಂದು ಬೆನಿಫಿಟ್ ಸಿಗ್ತದೆ ಅಂತ ಹೇಳಿದ್ರೆ, ಆಪ್ರೇಷನ್ ಮಾಡಲಿಕ್ಕೋಸ್ಕರ ನಾವು ದೊಡ್ಡದಾಗಿ ಕೊರೆಯುವಂಥ ಅಗತ್ಯ ಇರೋದಿಲ್ಲ. ಸೊ ಸಣ್ಣ ಗಾಯದಲ್ಲಿ ನಮಗೆ ಆಪ್ರೇಷನ್ ಮಾಡಲಿಕ್ಕಾಗ್ತದೆ. ಆ ಸಣ್ಣ ಗಾಯ ಮಾಯಲಿಕ್ಕೆ ಟೈಮ್ ಕಮ್ಮಿ ಇರ್ತದೆ. ಸೊ ಗಾಯ ಬೇಗ ಗುಣ ಆಗ್ತದೆ, ಹಾಗೂ ಅದರಲ್ಲಿ ಇನ್ಫೆಕ್ಷನ್ ಆಗುವಂತಹ ಸಮಸ್ಯೆಗಳು ಕಮ್ಮಿ ಇರ್ತದೆ. ಸೊ ಅದು ಯಾವುದೇ ಕ್ಲಿಷ್ಟಕರವಾದ ಆಪ್ರೇಷನ್ ಇದ್ದರೂ ಕೂಡ ಅದನ್ನು ಲ್ಯಾಪ್ರೋಸ್ಕೋಪಿಕ್ ಮೂಲಕ ಮಾಡಿದಾಗ ನಮಗೆ ಚೇತರಿಕೆ ಬೇಗ ಆಗ್ತದೆ. ಅಥವಾ ನೋವಿನ ಸಮಸ್ಯೆಗಳು, ಸರ್ಜರಿಯ ಗಾಯದ ಸಮಸ್ಯೆಗಳು ಅದೆಲ್ಲ ತುಂಬ ಕಮ್ಮಿ ಆಗ್ತದೆ. ಹಾಗೂ ಅವರ ರಿಟರ್ನ್ ಟು ವರ್ಕ್ ಅಂತೇಳಿ ಹೇಳ್ತೇವೆ, ಈಗ ವಾಪಸ್ ನಾವು ಕೆಲಸ ಮಾಡಲಿಕ್ಕೆ ತಗಲುವಂತಹ ಸಮಯ ಕೂಡ ಕಮ್ಮಿ ಆಗ್ತದೆ. ಇದೆಲ್ಲ ನಮ್ಮ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಇನ್ನು ಕೀ ಹೋಲ್ ಸರ್ಜರಿ ಅಂತೇಳಿ ಏನು ಹೇಳ್ತೇವಲ್ಲ, ಅದರದ್ದು ಗ್ರೇಟೆಸ್ಟ್ ಬೆನಿಫಿಟ್ಸ್ ಅಂತೇಳಿ ಹೇಳಬಹುದು. ಸೊ ಇದರಲ್ಲಿ ಈಗ ನಾವು ಯಾವ ಥರದ ಸರ್ಜರಿ ಮಾಡ್ತೇವೆ ಅಂತ ಹೇಳಿದರೆ, ಗಾಲ್ ಬ್ಲ್ಯಾಡರ್ ಸರ್ಜರಿ ಮಾಡ್ತೇವೆ, ಪಿತ್ತನಾಳದ ಸರ್ಜರಿ ಮಾಡ್ತೇವೆ, ಬೈಲ್ ಡಕ್ಟ್ ಇದು, ಹಾಗೂ ನಾವು ಹರ್ನಿಯಾ ಸರ್ಜರಿಗಳನ್ನು ಮಾಡ್ತೇವೆ, ತೂಕ ಇಳಿಸುವಂತಹ ಬೇರಿಯಾಟ್ರಿಕ್ ಸರ್ಜರಿ ಅಂತೇಳಿ ಮಾಡ್ತೇವೆ. ಇದೆಲ್ಲ ಮಾಡೋದಕ್ಕೆ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಹೇಳೋದು ಒಂದು ವರದಾನ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಗಾಯದ ಪ್ರಮಾಣ ಕಮ್ಮಿ ಆಗ್ತದೆ. ನಿಮಗೆ ಆಪ್ರೇಷನ್ ಆಗಿದೆ ಅಂತ ಹೇಳಿದರೆ ನಾವು ಹೊಟ್ಟೆ ನೋಡುವಾಗ ಗೊತ್ತು ಸಹ ಆಗೋದಿಲ್ಲ. ಆ ಥರ ನಮಗೆ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ. ಆದರೆ ಇದನ್ನು ಮಾಡುವಂತಹ ಪರಿಣಿತಿ
ಹೊಂದಿರಬೇಕು. ಹಾಗೆ ಪರಿಣಿತಿ ಹೊಂದಿರುವಂತಹ ಡಾಕ್ಟರ್ಗಳು ಕೂಡ ವಿರಳವಾಗಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇಷ್ಟು ಹೊತ್ತು ಗ್ಯಾಸ್ಟ್ರೋ ಆಂಟ್ರಾಲಜಿ ಬಗ್ಗೆ ಸವಿಸ್ತಾರವಾಗಿ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ಡಿಟೇಲ್ ಆಗಿ ನಮಗೆ ತಿಳಿಸಿಕೊಟ್ಟಿದ್ದೀರಾ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇಂದು ನಾವು ಗ್ಯಾಸ್ಟ್ರೋ ಎಂಟ್ರಾಲಜಿ, ಎಲ್ಲರನ್ನ ಕಾಡ್ತಾ ಇರುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಗ್ಯಾಸ್ಟ್ರೋ ಎಂಟ್ರಾಲಜಿ, ಈ ಸರ್ಜರಿ ಬಗ್ಗೆ, ವಿಧಾನಗಳ ಬಗ್ಗೆ, ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಾಯಿತು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯಯುತ ವಿಚಾರದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.